ಮಂಗಳೂರು ನಗರದ ಎಲ್ಲ ಪೋಷಕರಿಗೆ ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ಅನ್ನ ನೀಡೋದಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಳೆದ 2 ದಿವಸಗಳಿಂದ ಎಸ್ಪೆಷಲಿ ಪಿಯುಸಿ ಫಸ್ಟ್ ಪಿಯುಸಿಯಲ್ಲಿ ಓದ್ತಾ ಇರುವ ತುಂಬಾ ಮಕ್ಕಳ ಪೋಷಕರಿಗೆ ಒಂದು ಕರೆ ಬಂದಿದೆ, ಫೋನ್ ಕಾಲ್ ಬಂದಿದೆ. ನಿಮ್ಮ ಮಕ್ಕಳು ಸಾಮೂಹಿಕ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದಾರೆ, ಅವರನ್ನು ನಾವು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೇವೆ, ನಿಮ್ಗೆ ಏನಾದ್ರೂ ಸ್ವಲ್ಪ ನಾವು ಹೆಲ್ಪ್ ಮಾಡಬೇಕಿದ್ರೆ ನೀವು ನಮಗೆ 5 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಇತ್ತೀಚೆಗೆ ಪಿಯುಸಿ ಜಾಯಿನ್ ಆಗಿರುವ ಹಲವು ಮಕ್ಕಳ ಪೋಷಕರಿಗೆ ಪೇರೆಂಟ್ಸ್ ಗೆ ಕಾಲ್ ಬಂದಿದೆ. ಸುರತ್ಕಲ್ ಭಾಗದಲ್ಲಿ ತುಂಬಾ ಕಾಲ್ ಹೋಗಿದೆ, ಮಂಗಳೂರು ಭಾಗದಲ್ಲೂ ಕೂಡ ತುಂಬಾ ಕಾಲ್ ಹೋಗಿದೆ. ಕರೆ ಮಾಡಿದವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಟ್ರೂ ಕಾಲರ್ ಅಲ್ಲಿ ಚೆಕ್ ಮಾಡಿದಾಗ ಸಿಬಿಐ ಅಧಿಕಾರಿಗಳ ರೀತಿಯಲ್ಲೂ ಕೂಡ ಹೆಸರು ಬರುತ್ತೆ ಮತ್ತು ಫೋಟೋ ಕೂಡ ಪೊಲೀಸ್ ಅಧಿಕಾರಿಯ ಸಮವಸ್ತ್ರದಲ್ಲಿ ಇದ್ದಂತ ಫೋಟೋಗಳು ಕೂಡ ಬರ್ತಾ ಇದೆ. ತುಂಬಾ ಜನ ಪೇರೆಂಟ್ಸ್ ಗಳು ಪ್ಯಾನಿಕ್ ಆಗಿದ್ದಾರೆ. ಮತ್ತೆ ಒಂದಷ್ಟು ಜನ ಕಾಲೇಜಿಗೆ ಕಾಲ್ ಮಾಡಿ ಕೂಡ ಕೇಳಿದ್ದಾರೆ, ಏನು ಆಯ್ತು ನನ್ನ ಮಕ್ಕಳು ಈ ತರ ಏನಾದ್ರು ಇನ್ಸಿಡೆಂಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ. ಮತ್ತೆ ಒಂದಷ್ಟು ಜನ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ತುಂಬಾ ಜನರಿಗೆ ಸಂಶಯ ಇರುವಂತದ್ದು ಏನಂತ ಹೇಳಿದ್ರೆ, ಈಗ 10th ಆಗಿ ಪಿಯುಸಿಗೆ ಜಾಯಿನ್ ಆಗಿರುವ ಫ್ರೆಶರ್ಸ್ ಅಂತ ನಾವ್ ಏನ್ ಕರಿತೇವೆ, ಹೊಸ ಮಕ್ಕಳ ಪೇರೆಂಟ್ಸ್ ಗೆ ಈ ತರ ಕಾಲ್ ಬಂದಿದೆ. ಅಂದ್ರೆ 10ನೇ ತರಗತಿಯ ದಾಖಲೆಗಳನ್ನ ಸಂಪೂರ್ಣ ಇಲ್ಲಿ ಕಾಪಿ ಮಾಡುವ ರೀತಿಯಲ್ಲಿ ಅಥವಾ ಕಾಲೇಜ್ನಿಂದ ಈ ತರದ ಇನ್ಫಾರ್ಮೇಶನ್ ಹೇಗೆ ಲೀಕ್ ಔಟ್ ಆಗಿದೆ. ಬಿಕಾಸ್ ಮಕ್ಕಳು ಶಾಲೆಗೆ ಕಾಲೇಜಿಗೆ ಸೇರುವಾಗ ಅವರ ಪೇರೆಂಟ್ಸ್ ಹೆಸರು, ಅವರ ವಿಳಾಸ ಮತ್ತು ಫೋನ್ ನಂಬರ್ ಯಾವುದು ಕೊಟ್ಟಿದ್ದಾರೆ ಅದನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಕಾಲ್ ಬಂದಿದೆ. ಅಂದ್ರೆ ಈ ತರದ ಒಂದು ಇನ್ಫಾರ್ಮೇಶನ್ ಹೇಗೆ ಶೇರ್ ಆಗಿದೆ ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ. ಬಿಕಾಸ್ ಮಕ್ಕಳು ಹೆತ್ತವರು ಕೊಟ್ಟಿರುವಂತದ್ದು ಕಾಲೇಜಿಗೆ ಮಾತ್ರ ಇನ್ಫಾರ್ಮೇಶನ್ ಅನ್ನ. ಸೊ ಇದನ್ನ ಟಾರ್ಗೆಟ್ ಮಾಡಿಬಿಟ್ಟು ಒಂದು ಹಣ ಮಾಡುವಂತಹ ದಂಧೆ ನಡೀತಾ ಇದೆ. ಹಾಗಾಗಿ ಕ್ಲಿಯರ್ ಕಟ್ ಆಗಿ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪೇರೆಂಟ್ಸ್ನವರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಈ ತರದ ಯಾವುದೇ ಕರೆ ಬಂದ್ರು, ನಿಮ್ಮ ಮಕ್ಕಳು ಗ್ಯಾಂಗ್ ರೇಪ್ ಅಲ್ಲಿ ಭಾಗಿಯಾಗಿದ್ದಾರೆ ಅಥವಾ ರೇಪ್ ಮಾಡಿದ್ದಾರೆ, ಈ ತರ ಪ್ರಕರಣದಲ್ಲಿ ನಿಮ್ಮ ಮಕ್ಕಳು ಆರೋಪಿಗಳಾಗಿದ್ದಾರೆ ಅಂತ ನಿಮ್ಮನ್ನ ಹೆದರಿಸಿ ಅನ್ನೋನ್ ನಂಬರ್, ನಿಮಗೆ ನಾವು ಸ್ಕ್ರೀನ್ ಮೇಲೆ ಒಂದು 2-3 ನಂಬರ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ. 9233543315 ಇದೊಂದು ನಂಬರಿಂದ ತುಂಬಾ ಜನರಿಗೆ ಕಾಲ್ ಬಂದಿದೆ. ಮತ್ತೆ 48699532 ಈ ತರದ ನಂಬರಿಂದ ಕೂಡ ತುಂಬಾ ಜನರಿಗೆ ಕಾಲ್ ಬಂದಿದೆ. ಇದನ್ನು ಬಿಟ್ಟು ಹಿಂದಿಯಲ್ಲಿ ಮಾತನಾಡುವ ನಿಮ್ಮ ಮಕ್ಕಳು ಈ ತರ ಆರೋಪಿಗಳಾಗಿದ್ದಾರೆ, ಅದನ್ನ ಸರಿ ಮಾಡಬೇಕಿದ್ರೆ 5 ಲಕ್ಷ ಹಣ ಕೊಡಿ ಅಂತ ಯಾವುದೇ ಕರೆಗಳು ಬಂದರೂ ಕೂಡ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬಹುದು. ಯಾವುದೇ ರೀತಿಯಲ್ಲೂ ಕೂಡ ತಾವು ಪ್ಯಾನಿಕ್ ಆಗುವಂಥದ್ದು, ಟೆನ್ಷನ್ ಮಾಡುವ ಅನಿವಾರ್ಯತೆ ಇಲ್ಲ. ಮತ್ತು 1930 ಕಮಿಷನರ್ ಕೊಟ್ಟಿರುವಂತಹ ಒಂದು ಪ್ರೆಸ್ ಮೀಟ್ನ ಕಾಪಿ ಇದು. ಸೊ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ನೀವು ಮಾಹಿತಿ ಕೊಡ್ಬೋದು ಅಥವಾ 1930 ನಂಬರಿಗೆ ಕೂಡ ಕರೆ ಮಾಡಿ ತಾವು ಮಾಹಿತಿಯನ್ನು ಕೊಡ್ಬೋದು. ಸೈಬರ್ ಪೊಲೀಸ್ ಠಾಣೆಗೂ ಕೂಡ ತಾವು ಮಾಹಿತಿಯನ್ನು ಕೊಡ್ಬೋದು. ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಹಣ ಪೀಕಿಸುವಂಥ ಪ್ರಕರಣ ನಮ್ಮ ಕರಾವಳಿಯಲ್ಲಿ ಗಮನಿಸಿದ್ದೇವೆ. ಇದೀಗ ನಿನ್ನೆಯಿಂದ 2 ದಿವಸದಿಂದ ಆರಂಭವಾಗಿರುವಂಥ ಹೊಸ ಟ್ರೆಂಡ್, ಮಕ್ಕಳ ಹೆತ್ತವರನ್ನು ಹೆದರಿಸಿ ಹಣಕ್ಕೆ ಡಿಮಾಂಡ್ ಇಡುವಂತಹ ಪ್ರಕರಣ ನಡೀತಾ ಇದೆ. ಸೊ ಎಲ್ಲ ಪೋಷಕರು ಎಚ್ಚೆತ್ತುಕೊಳ್ಳಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ನಿಮ್ಮ ಮಕ್ಕಳು ಶಾಲೆಗೆ ಹೋಗಿದ್ದಾರೆ, ಶಾಲೆಗೆ ಹೋದವರು ಏನೋ ಕ್ರೈಮ್ ಆಕ್ಟಿವಿಟಿ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಹೆದರಿಸಿದ್ರೆ ಆ ಕರೆಗಳನ್ನು ನೆಗ್ಲೆಕ್ಟ್ ಮಾಡಿ ಅಥವಾ 1903 ನಂಬರಿಗೆ ಕರೆ ಮಾಡಿ ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡಿ. ಯಾರೂ ಹಣ ಕೊಡುವಂತಹ ಪ್ರಯತ್ನ ಮಾಡಬೇಡಿ ಹೆದರ್ಬಿಟ್ಟು. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪೋಷಕರಿಗೆ ಕೊಟ್ಟಿರುವಂಥ ಒಂದು ಇಂಪಾರ್ಟೆಂಟ್ ಮೆಸೇಜ್.